ಆಯೋಜನೆಗೊಂಡು ಈ ಜಾಥಾದಲ್ಲಿ ಪಾಲ್ಗೊಳ್ಳುತ್ತಿದ್ದಾರೆ. ಬನ್ನಿ ನಾಗರಿಕ ಬಂಧುಗಳೇ, ಸಹಕಾರಿ ಬಂಧುಗಳೇ, ಈ ಕಾರ್ಯಕ್ರಮದಲ್ಲಿ ತಾವು ಕೂಡ ಪಾಲ್ಗೊಳ್ಳಿ. ಯೋಜನೆಯ ಸಮರ್ಪಕ ಅನುಷ್ಠಾನ. ಕೊರೋನಾ ಮಹಾಮಾರಿಯಿಂದ ಮೃತರಾದ ಸದಸ್ಯರ ಅವಲಂಬಿತ ಕುಟುಂಬಕ್ಕೆ ಪರಿಹಾರ ವಿತರಣೆ. ನವೋದಯ ಸದಸ್ಯರ ಉತ್ಸಾಹಕ್ಕೆ ಪ್ರೋತ್ಸಾಹದ ಪ್ರೇರಣೆ. ಸಮಗ್ರ ಸಮಾಜದ ಎದುರು ಸ್ವಸಹಾಯ ಗುಂಪುಗಳು ವ್ಯಕ್ತಪಡಿಸುವ ಆತ್ಮವಿಶ್ವಾಸ. ಭದ್ರತೆಗಾಗಿ ಚೈತನ್ಯ ಆರೋಗ್ಯ ಯೋಜನೆಯ ಸಮರ್ಪಕ ಅನುಷ್ಠಾನ. ಕೊರೋನಾ ಮಹಾಮಾರಿಯಿಂದ ಮೃತರಾದ ಸದಸ್ಯರ ಅವಲಂಬಿತ ಕುಟುಂಬಕ್ಕೆ ಪರಿಹಾರ ವಿತರಣೆ. ಸಪ್ತಾಹದ ಶುಭಾಶಯಗಳು. ನೈಜ ರಬ್ಬರ್ ರಾಷ್ಟ್ರದ ಪ್ರಮುಖ ವಾಣಿಜ್ಯ ಬೆಳೆಯಾಗಿದ್ದು ನಮ್ಮ ರಾಷ್ಟ್ರದ ಪ್ರಮುಖ ಉದ್ದಿಮೆಗಳಿಗೆ ಅತಿ ಅವಶ್ಯಕ. ಸಹಕಾರ ಸಪ್ತಾಹದ ಸಂಭ್ರಮಕ್ಕೆ ಸೇರಿದಂಥ ಎಲ್ಲ ಗಣ್ಯಮಾನ್ಯರನ್ನು ಹೃತ್ಪೂರ್ವಕ ಸ್ವಾಗತ ಮಾಡ್ತಾ ಇದ್ದೇನೆ.
ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಸಹಕಾರಿ ಕ್ಷೇತ್ರದ ಸದಸ್ಯರಿಗೆ, ರೈತರಿಗೆ, ಹೈನುಗಾರರಿಗೆ ವಿಶೇಷವಾಗಿ ಆರೋಗ್ಯದಲ್ಲಿ ಒಂದು ರೀತಿಯ ಭದ್ರತೆಯನ್ನ ನೀಡಬೇಕು. ಅವರಿಗೆ ಆರೋಗ್ಯದ ವಿಚಾರದಲ್ಲಿ ಅಖಿಲ ಭಾರತ ಸಹಕಾರ ಸಪ್ತಾಹವನ್ನು ಮಂಗಳೂರಿನಲ್ಲಿ ಆಚರಣೆಯನ್ನು ಮಾಡುವ ಮುಖಾಂತರ ಈ ಭಾಗದಲ್ಲಿ ಸಹಕಾರ ಕ್ಷೇತ್ರ ಇನ್ನೂ ಗಟ್ಟಿಯಾಗಿದೆ. ಸಹಕಾರ ಕ್ಷೇತ್ರದಿಂದ ಸಾವಿರಾರು ಜನರಿಗೆ ಉದ್ಯೋಗ ಸಿಗ್ತಾ ಇದೆ. ಲಕ್ಷಾಂತರ ಜನರಿಗೆ ಸಹಕಾರ ಕ್ಷೇತ್ರದಿಂದ ಅನುಕೂಲ ಆಗ್ತಾ ಇದೆ ಅಂತಕ್ಕಂಥದ್ದನ್ನು ನಿರೂಪಣೆಯನ್ನು ಮಾಡಿ ಸಾಧಿಸಿದಂಥ ವ್ಯಕ್ತಿ ಆತ್ಮೀಯರಾದಂಥ ರಾಜೇಂದ್ರ ಕುಮಾರ್ ಅವರಿಗೆ ನಾನು ಹೃದಯಪೂರ್ವಕವಾದ ಧನ್ಯವಾದಗಳು, ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಇಡೀ ಭಾರತ ದೇಶದಲ್ಲಿ ಕರ್ನಾಟಕ ಸಹಕಾರ ಕ್ಷೇತ್ರದಲ್ಲಿ 2ನೇ ಮುಂಚೂಣಿಯಲ್ಲಿದೆ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಬಹಳ ಸಂತೋಷ ಆಗ್ತದೆ. ಕರ್ನಾಟಕದಲ್ಲಿ ಇನ್ನು ಗಟ್ಟಿಯಾಗಿ ಸಹಕಾರ ಕ್ಷೇತ್ರ ಉಳಿದಿದೆ. ಕೋಟ್ಯಾಂತರ ಜನ ಏನು ಡಿಪಾಸಿಟ್ ಮಾಡಿದ್ದಾರೆ ಅವರೆಲ್ಲರನ್ನ ಪ್ರೀತಿ ವಿಶ್ವಾಸವನ್ನು ಉಳಿಸ್ಕೊಂಡಿರ್ತಕ್ಕಂಥದ್ದು ಕರ್ನಾಟಕದಲ್ಲಿ ನಮ್ಮ ಸಹಕಾರ ಕ್ಷೇತ್ರ ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಆಗ್ತದೆ. ಕರ್ನಾಟಕ ರಾಜ್ಯಾದ್ಯಂತ ಪ್ರವಾಸ ಮಾಡಿದಂಥ ಸಂದರ್ಭದಲ್ಲಿ ಎಲ್ಲ ಕೇಳ್ತಿದ್ದು ಯಶಸ್ವಿನಿ ಯೋಜನೆ, ಅದು ಮರು ಜಾರಿ ಮಾಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ಸನ್ಮಾನ್ಯ ಮುಖ್ಯಮಂತ್ರಿಗಳು ಬಸವರಾಜ ಬೊಮ್ಮಾಯಿ ಅವರು ಬಜೆಟ್ನಲ್ಲಿ ಘೋಷಣೆಯನ್ನು ಮಾಡಿ 300 ಕೋಟಿ ಹಣವನ್ನು ಕೊಡ್ತಕ್ಕಂಥದ್ದು ಮಾಡಿ 100 ಕೋಟಿ ಹಣವನ್ನು ಬಿಡುಗಡೆಯನ್ನು ಮಾಡಿ ಈ ಕರ್ನಾಟಕದ ಎಲ್ಲ ಸಹಕಾರಿ ರೈತರಿಗೆ ಮರು ಜಾರಿ ಯಶಸ್ವಿನಿಯನ್ನು ಮಾಡಬೇಕು ಅಂತಕ್ಕಂಥದ್ದನ್ನು ಹೇಳಿ 14ನೇ ತಾರೀಕು ನವೆಂಬರ್ ಗುಲ್ಬರ್ಗದಲ್ಲಿ ಅದನ್ನು ಘೋಷಣೆಯನ್ನು ಮಾಡಿದ್ದಾರೆ. ಅದನ್ನು ಈಗ ಆಲ್ರೆಡಿ ಚಾಲನೆಯನ್ನು ಮಾಡ್ತಾ ಇದ್ದೇವೆ. ಅದಕ್ಕೆ ಬೇಕಾದಂಥ ಎಲ್ಲ ವ್ಯವಸ್ಥೆಯನ್ನು ಕೂಡ ನಮ್ಮ ಸಹಕಾರ ಇಲಾಖೆಯ RCS ಕ್ಯಾಪ್ಟನ್ರವರು ಇಲ್ಲೇ ಇದ್ದಾರೆ. ಭಾಳ ವ್ಯವಸ್ಥಿತವಾಗಿ ಶಿಸ್ತುಬದ್ಧವಾಗಿ ಹಿಂದೆ ಯಶಸ್ವಿನಿ ಇದ್ದಂಥ ಸಂದರ್ಭದಲ್ಲಿ ಏನು ಎಡರು ತೊಡಕು ಇತ್ತು ಅದನ್ನೆಲ್ಲ ಸರಿಪಡಿಸಿ ಸಹಕಾರಿಗಳಿಗೆ ಅನುಕೂಲ ಆಗ್ತಕ್ಕಂಥ ರೀತಿಯಲ್ಲಿ ಅದನ್ನು ಮತ್ತೆ ಮರುಜಾರಿ ಮಾಡಿ ಇವತ್ತು ಎಲ್ಲ ಸಹಕಾರಿಗಳಿಗೆ ಅನುಕೂಲ ಆಗ್ತಕ್ಕಂಥದ್ದನ್ನು ಮಾಡಿದ್ದಾರೆ. ಇನ್ನು ಹಾಲು ಉತ್ಪಾದಕರ ಸಹಕಾರ ಸಂಘಗಳು ಸುಮಾರು 15 ಮಿಲ್ಕ್ ಯೂನಿಯನ್ ಇದೆ. ಸುಮಾರು 25.5 ಲಕ್ಷ ಕರ್ನಾಟಕದಲ್ಲಿ ಹಾಲನ್ನು ಹಾಕ್ತಕ್ಕಂಥವ್ರು ಇದ್ದಾರೆ. ಅದರಲ್ಲಿ ವಿಶೇಷವಾಗಿ 9 ಲಕ್ಷ ಮಹಿಳೆಯರು ಹಾಲನ್ನು ಹಾಕ್ತಕ್ಕಂಥವ್ರು ಇದ್ದಾರೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಕೂಡ ನಂದಿನಿ ಕ್ಷೀರ ಸಮೃದ್ಧಿ ಬ್ಯಾಂಕ್ ಮಾಡಬೇಕು ಅಂತಕ್ಕಂಥ ತೀರ್ಮಾನವನ್ನು ಕೂಡ ಮಾಡಿ ವಿಶೇಷವಾಗಿ ಹಾಲನ್ನು ಹಾಕ್ತಕ್ಕಂಥವ್ರಿಗೆ ದ್ವಿಗುಣ ಸಂಪಾದನೆಯನ್ನು ಹಾಕಬೇಕು ಅವರಿಗೆ ಅಂತಕ್ಕಂಥದ್ದನ್ನು ಅವರ ದೈನಂದಿನ ಹಣ ದ್ವಿಗುಣ ಆಗಬೇಕು, ಅವರಿಗೆ ಅನುಕೂಲ ಮಾಡಿಕೊಡಬೇಕು. ಆ 26 ಲಕ್ಷ ಅದರಲ್ಲಿ ವಿಶೇಷವಾಗಿ 9 ಲಕ್ಷ ಮಹಿಳೆಯರಿಗೆ ಅಂತೇಳಿ ಅದನ್ನು ಕೂಡ ಘೋಷಣೆಯನ್ನು ಮಾಡಿದ್ದಾರೆ. ರಾಜೇಂದ್ರ ಕುಮಾರ್ ಅವರಿಗೆ ಉಭಯ ಜಿಲ್ಲೆಗಳ ಸಮಸ್ತ ಸಹಕಾರಿಗಳ ಪರವಾಗಿ ವಿಶೇಷವಾದಂತಹ ಗೌರವಾರ್ಪಣೆಯನ್ನ ಈ ವೇದಿಕೆಯಲ್ಲಿ ನಾವು ಸಲ್ಲಿಸ್ತಾ ಇದ್ದೇವೆ. ಉಭಯ ಜಿಲ್ಲೆಗಳ ಸಮಸ್ತ ಸಹಕಾರಿಗಳ ಪರವಾಗಿ ವೇದಿಕೆಯಲ್ಲಿ ವಿಶೇಷವಾದಂತಹ ಇದ್ದೇವೆ. ಸ್ನೇಹಿತರೆ, ಗಗನಕ್ಕೆ ಗಗನವೇ ಸಾಟಿ ಅದೊಂದಿಗೆ ಸೇರಿರುವಂತಹ ಎಲ್ಲರೂ ತಮ್ಮ ಎರಡೂ ಕೈಯನ್ನು ಒಗ್ಗೂಡಿಸಲು ಜೋರಾದ ರಾಜೇಂದ್ರ ಕುಮಾರ್ ಅವರಿಗೆ ಸಲ್ಲಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ನಾನು ಪ್ರಪ್ರಥಮವಾಗಿ SDCC ಬ್ಯಾಂಕಿನ ಅಧ್ಯಕ್ಷರಾಗಿರುವಂತಹ ಅವತ್ತು ನಮಗೆ ಗೌರವಿತರು ಹಿರಿಯರಾಗಿರುವಂತಹ ಡಾಕ್ಟರ್ MN ರಾಜೇಂದ್ರ ಕುಮಾರ್ ಅವರನ್ನು, ಅದೇ ರೀತಿ ಅದರ ಬ್ಯಾಂಕಿನ ಎಲ್ಲ ನಿರ್ದೇಶಕರನ್ನು ಹಾಗೂ ವಿವಿಧ ಆ ಬ್ಯಾಂಕಿನ ಅಧ್ಯಕ್ಷ ಮತ್ತು ನಿರ್ದೇಶಕರನ್ನು ಸರ್ವರ ಪರವಾಗಿ ಅಭಿನಂದನೆ ಶುಭಾಶಯ ನಾನು ಇವತ್ತು ಸಲ್ಲಿಸ್ತೇನೆ. ಯಾಕೆಂದರೆ ಹೇಳಿದರೆ ಯಾವುದೇ ಒಂದು ಕಾರ್ಯಕ್ರಮ ಮಾಡುವಾಗಲೂ ಕೂಡ
ಅದು ನೀವು ಕರ್ನಾಟಕ ರಾಜ್ಯದ ಉದ್ದಕ್ಕಲಕ್ಕೂ ನೋಡಿದರೆ ಏನಾದರೂ ಕಾರ್ಯಕ್ರಮ ಮಂಗಳೂರಿನಲ್ಲಿ ಏರ್ಪಡಿಸಂತ ಹೇಳಿದರೆ ಅದು ನಮ್ಮ ರಾಜ್ಯಕ್ಕೆ ಒಂದು ಮಾದರಿ ಇಲ್ಲ, ಇಡೀ ದೇಶಕ್ಕೆ ಮಾದರಿ ಆಗುವಂಥ ಕಾರ್ಯಕ್ರಮ ಯಾವ ಕೂಡ ಆಗ್ತದೆ. ಅಂತಹ ಕಾರ್ಯಕ್ರಮ ಇವತ್ತು ಗೌರವದ ಸಚಿವರು ಇವತ್ತು ಬಂದು ಉದ್ಘಾಟಿಸಿದ್ದಾರೆ. ನಮ್ಮೆಲ್ಲರ ಇಡೀ ಜಿಲ್ಲೆಯ ಗೌರವ ಇವತ್ತು ಹೆಚ್ಚಿದಂತೆ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ನಾವಿವತ್ತು ಬಹುಶಃ ಅವತ್ತು 117 ವರ್ಷ ಹಿಂದೆ ಪ್ರಾರಂಭ ಮಾಡಿ ಸಹಕಾರ ಕ್ಷೇತ್ರವನ್ನು ಪ್ರಾರಂಭ ಮಾಡಲಿಕ್ಕೆ ಯೋಚನೆ ಕೊಟ್ಟಂಥ ಮತ್ತು ಆಲೋಚನೆ ಮಾಡಿ ಪ್ರಾರಂಭ ಮಾಡಿದಂಥ ಎಲ್ಲ ಗೌರವಿತ ಹಿರಿಯರನ್ನು, ತದನಂತರ ಈ ಸಹಕಾರಿ ಕ್ಷೇತ್ರಕ್ಕೆ ಸಹಕಾರ ಕೊಟ್ಟಂಥ ಪ್ರತಿಯೊಂದು ಅಧ್ಯಕ್ಷರು ಸದಸ್ಯರು ಪ್ರತಿಯೊಬ್ಬರನ್ನು ಕೂಡ ನೆನೆಸಿಕೊಂಡು ಅವರು ಹಾಕಿದ್ದ ಹೆಜ್ಜೆಯಲ್ಲಿ ಮುಂದೆ ಬಂದು ಇದೀಗ ಡಾಕ್ಟರ್ ರಾಜೇಂದ್ರ ಕುಮಾರ್ ಅವರ ನೇತೃತ್ವದಲ್ಲಿ ಮಾರ್ಗದರ್ಶನದಲ್ಲಿ ಒಂದು ಮಾದರಿಯಾಗಿ ತಳಮಟ್ಟದಲ್ಲಿ ಕೂಡ ಸಕ್ರಿಯವಾಗಿದ್ದುಕೊಂಡು ಬಹುಶಃ ಇವತ್ತು ಅತ್ಯುತ್ತಮವಾದ ಒಂದು ಸಹಕಾರಿ ಕ್ಷೇತ್ರ ಎಂಬ ಹೆಗ್ಗಳಿಕೆ ಗಳಿಸಿದ್ದು ಇಡೀ ನಮ್ಮ ಕರಾವಳಿ ಪ್ರದೇಶದ ಕಿರೀಟಕ್ಕೆ ಒಂದು ಗರಿ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಡಾಕ್ಟರ್ ಎಮ್ ಎನ್ ರಾಜೇಂದ್ರ ಕುಮಾರ್ ಅವರದ್ದು ಎಪೆಕ್ಸ್ ಬ್ಯಾಂಕ್ ಇರಲಿ, ಫೆಡರೇಷನ್ ಇರಲಿ ಅಥವಾ SDCC ಬ್ಯಾಂಕ್ ಇರಲಿ, ಎಲ್ಲೆಲ್ಲ ಹೋದ್ರ ಯಾವೆಲ್ಲ ಅಧ್ಯಕ್ಷ ಸ್ಥಾನ ಮತ್ತು ಅಧಿಕಾರ ಸ್ವೀಕರಿಸಿದ್ರ ಒಂದು ಕ್ರಾಂತಿಕಾರಿ ಬದಲಾವಣೆ ಇವತ್ತು ತಂದಿದ್ದಾರೆ. ಅವಶ್ಯ ಇನ್ನಿತ ಎಲ್ಲ ನಮ್ಮ ಸಹಕಾರ ಕ್ಷೇತ್ರಕ್ಕೊಂದು ಮಾದರಿಯ ಒಂದು ವ್ಯಕ್ತಿ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಸೊ ಇಡೀ ರಾಜ್ಯದಲ್ಲಿ ನಿಮ್ಮ ಇಲಾಖೆ ಒಂದು ಮಾಡೆಲ್ ಆಗಿ ಯಾರನ್ನು ತಗೊಳ್ಬೇಕು ಸಹಕಾರಿ ಕ್ಷೇತ್ರ ಅಂತ ಹೇಳಿದರೆ ಎಲ್ಲಿ ಹುಡುಕಬೇಕಂತಿಲ್ಲ. ನಮ್ಮ ಜಿಲ್ಲೆಯಲ್ಲಿ ರಾಜೇಂದ್ರ ಕುಮಾರ್ ಇದ್ದಾರೆ, ಅವರೆಲ್ಲರಿಗೆ ಮಾಡೆಲ್ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಆದ ಕಾರಣ ಸಹಕಾರಿ ಈಗಾಗಲೇ ನಮ್ಮ ಸಚಿವರು ಹೇಳಿದ ಹಾಗೆ ಅಪಾರವಾದ ಇವತ್ತು ಕೊಡುಗೆಯನ್ನು ಇವತ್ತು ನಮ್ಮ ಸಮಾಜಕ್ಕೆ, ರಾಷ್ಟ್ರಕ್ಕೆ, ರಾಜ್ಯಕ್ಕೆ ಕೊಟ್ಟಂಥ ವಿಚಾರ ಆಗಿದೆ. ಯಾವಾಗಲೂ ನಾವು ಒಂದು ಆಲೋಚನೆ ಮಾಡಬೇಕಾಗ್ತದೆ. 10 ಕೈಗಳು ಒಂದು ಮನಸ್ಸಿಂದ ಕೈ ಸೇರಿದರೆ ಆ ಕೆಲಸ ಖಂಡಿತವಾಗಿ ಕೂಡ ಯಶಸ್ವಿ ಆಗ್ತದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದು ಕೋಆಪರೇಟಿವ್ ಕ್ಷೇತ್ರ ಒಂದು ಗುಟ್ಟು ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸೋದು. ಕೋಆಪರೇಟಿವ್ ಕ್ಷೇತ್ರ ಅಂತ ಹೇಳಿದರೆ ಸಮಾಜದ 10 ಕೈಗಳು ಒಂದಾಗಿ ಸೇರಿ ಒಂದೇ ಆಲೋಚನೆ ಮಾಡಿ ನಾವು ಸಮಾಜಕ್ಕೆ ಒಂದು ಯೋಜನೆ ತರಬೇಕು ಆಲೋಚನೆ ಮಾಡಿದಾಗ ಅದು ಅತ್ಯಂತ ಯಶಸ್ವಿ ಆಗುವಂಥ ದೊಡ್ಡ ಮಟ್ಟ ಸಂದೇಶವಿದೆ ಕೋಆಪರೇಟಿವ್ ಕ್ಷೇತ್ರ ಅಂತ ಹೇಳಲಿಕ್ಕೆ ಇಚ್ಛಿಸುವಂಥದ್ದು. ಆದ ಕಾರಣ ಬೇರೆ ಬೇರೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಿ. ಯಶಸ್ವಿನಿ ಯೋಜನೆ ಮತ್ತೆ ತಾವು ಮರು ಜಾರಿ ಮಾಡಿದ್ದಕ್ಕೆ ನಾನು ಎಲ್ಲರ ಪರವಾಗಿ ನನ್ನ ವಿಶೇಷದ ಅಭಿನಂದನೆ ಶುಭಾಶಯ ನಾನು ಇವತ್ತು ಸಲ್ಲಿಸ್ತೇನೆ. ಅದರ ನೀತಿ ನಿಯಮ ಬಂದಾಗ ಸ್ವಲ್ಪ ಲಿಬರಲ್ ಆಗಿ ಜನರಿಗೆ ಸ್ವಲ್ಪ ಈಸಿಯಾಗಿ ಟ್ರೀಟ್ಮೆಂಟ್ ತಗೊಳ್ಳಿಕ್ಕೆ ಬೇಕಂತ ವ್ಯವಸ್ಥೆ ಕೂಡ ತಾವು ಮಾಡ್ತೇನೆ ಎಂಬ ವಿಶ್ವಾಸ ಕೂಡ ನನಗೆ ಖಂಡಿತವಾಗಿ ಇದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಅದೇ ರೀತಿ ಬಹುಶಃ ಇವತ್ತು ನಮ್ಮ KMF ಕೂಡ ಅತ್ಯಂತ ದೊಡ್ಡ ಮಟ್ಟದ ಇವತ್ತು ಒಂದು ಯೋಜನೆ ಇವತ್ತು ಬಂದು ನಿಂತಿದೆ. ಅದನ್ನು KMFನ ಎಲ್ಲ ವಿಚಾರ ನಾವು ಇವತ್ತು ಅಭಿನಯಿಸ್ತೇವೆ. ಎಲ್ಲ ರೀತಿಯ ಉತ್ತಮವಾದ ಪ್ರಾಡಕ್ಟ್ ಕೂಡ ಇವತ್ತು ಬರ್ತಾ ಇದೆ. ನಿಮ್ಮ ಸಮಸ್ಯೆ ಕೂಡ ಇದೆ. ಅದು ಖಂಡಿತವಾಗಿಯೂ ಜನರ ಮೇಲೆ 3 ರೂಪಾಯಿ ರೇಟ್ ಜಾಸ್ತಿಯಾಗಿ ಭಾರ ಹಾಕಬೇಡಿ. ನಾನು ಸರ್ಕಾರದ ಕೇಳುವಂಥದ್ದು KMF ಉತ್ತಮ ರೀತಿ ಕೆಲಸ ಮಾಡ್ತಿರೋ ಸಂದರ್ಭದಲ್ಲಿ ಜನರ ಮೇಲೆ ಭಾರ ಹಾಕಿ ಅದಕ್ಕೆ ದುಡ್ಡು ಕೊಡೋ ಬದಲು ಕರ್ನಾಟಕ ಸರ್ಕಾರವೇ ಇಷ್ಟು ಸಬ್ಸಿಡಿ ಅಂತ ಕೊಡೋ ಮುಖಾಂತರ ಸರ್ಕಾರ ಜನರ ಭಾರವನ್ನು ಕಡಿಮೆ ಮಾಡಬೇಕಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇವತ್ತು ವಿಶೇಷವಾಗಿ ನಾನು ಸಹಕಾರಿ ಸಚಿವರಿಗೆ ಒಂದು ಅಭಿನಂದನೆ ಸಲ್ಲಿಸ್ತೇನೆ. ಯಶಸ್ವಿ ಅನ್ನುವಂಥ ಯೋಜನೆಯನ್ನು ಪುನರ್ ಪ್ರಾರಂಭ ಮಾಡಿದ್ದಕ್ಕಾಗಿ ಕರ್ನಾಟಕ ಸರ್ಕಾರವನ್ನು ನಾನು ಅಭಿನಂದಿಸ್ತಾ ಇದ್ದೇನೆ. ಯಶಸ್ವಿ ಅನ್ನುವಂಥದ್ದು ಪ್ರತಿಯೊಬ್ಬ ರೈತರಿಗೂ ನಮ್ಮ ಮಹಿಳೆಯರಿಗೂ ಅತ್ಯಂತ ಅಗತ್ಯವಾದಂಥ ಯೋಜನೆ ಇದು. ಅದನ್ನು ಪುನರ್ ಪ್ರಾರಂಭ ಮಾಡಿದ್ದಕ್ಕಾಗಿ ಮುಖ್ಯಮಂತ್ರಿಯವರನ್ನು, ನಮ್ಮ ಸಹಕಾರ ಸಚಿವರನ್ನು, ಸರ್ಕಾರವನ್ನು ಅಭಿನಂದಿಸಲೇಬೇಕಾಗಿದೆ. ಇವತ್ತು ನಮ್ಮ ಜಿಲ್ಲೆಗೆ ಸುಮಾರು ಅವಿಭಜಿತ ಜಿಲ್ಲೆಗೆ 5 ಜನರಿಗೆ ಸಹಕಾರಿ ರತ್ನವನ್ನು ಕೊಡುವಲ್ಲಿ ನಮ್ಮ ಸಚಿವರ ಪಾತ್ರ ಇದೆ, ನಮ್ಮ ಈ RCSನವರ ಪಾತ್ರ ಇದೆ, ಕ್ಯಾಪ್ಟನ್ನವರ. ಯಾಕೆ ಹೇಳಿದರೆ ನಮ್ಮ ಜಿಲ್ಲೆಯ ಯಶಸ್ವಿಯಾಗಿ ಕಾರ್ಯನಿರ್ವಹಿಸುವಂಥ ರತ್ನಗಳು ಇಲ್ಲಿ ಇದ್ದಾವೆ ಅನ್ನುವಂಥ ದೃಷ್ಟಿಕೋನದಿಂದ 5 ಜನರಿಗೆ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯವರಿಗೆ ನಾವು ಇವತ್ತು ಸರ್ಕಾರ ಸಹಕಾರ ರತ್ನವನ್ನು ನೀಡಿದ್ದಕ್ಕಾಗಿ ಅವರನ್ನು ನಾನು ಸಚಿವರನ್ನು, ಸರ್ಕಾರವನ್ನು, ಸಹಕಾರಿ ಇಲಾಖೆಯನ್ನು ಕೂಡ ಅಭಿನಂದಿಸ್ತಾ ಇದ್ದೇನೆ. ಇವತ್ತು ನಮ್ಮ ಜಿಲ್ಲೆಯಲ್ಲಿ ಸಹಕಾರಿ ಕ್ಷೇತ್ರವನ್ನು ಒಂದು ಚಳವಳಿಯನ್ನು ಪ್ರಾರಂಭ ಮಾಡಿದವರ ಹೆಸರನ್ನು ನಾವು ನೆನಪಿಸಲೇಬೇಕು. ಮೊಳಹಳ್ಳಿ ಶಿವರಾಯರು ಇದನ್ನು 108 ವರ್ಷಗಳ ಹಿಂದೆ ಇಲ್ಲಿ ಪ್ರಾರಂಭ ಮಾಡಿದರು. ಅವರು ಹಾಕಿದಂಥ ಭದ್ರ ಬುನಾದಿ ಗಟ್ಟಿಯಾಗಿದ್ದರಿಂದ ಇವತ್ತು ನಾವು ಇಲ್ಲಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಐತೆ. ಆ ಭದ್ರ ಬುನಾದಿ ಇದರಿಂದಾಗಿ ಈ ನಮ್ಮ ಜಿಲ್ಲೆಯ 170 ಪ್ರಾಥಮಿಕ ಸಹಕಾರಿ ಸಂಘಗಳು ಎಲ್ಲವೂ ಲಾಭದಲ್ಲಿದೆ, ಎಲ್ಲವೂ ಸ್ವಂತ ಕಟ್ಟಡ ಹೊಂದಿದೆ. ಕೆಲವು ಸಂಸ್ಥೆಗಳು, ಪ್ಯಾಕ್ಸ್ಗಳು 10 ಕೋಟಿಯ ಆಫೀಸನ್ನು ನಡೆಸಿದಂಥದ್ದಿದೆ. ನಾರಿ ಶಕ್ತಿ ಮತ್ತು ಸಹಕಾರಿ ಶಕ್ತಿ ಸೇರಿದರೆ ಅದನ್ನು ತಡೀಲಿಕ್ಕೆ ಯಾರಿಂದಲೂ ಆಗೋದಿಲ್ಲ. ನಾರಿ ಶಕ್ತಿಯ ಮುಂದೆ, ಸಹಕಾರಿ ಶಕ್ತಿಯ ಮುಂದೆ ಒಟ್ಟಾದರೆ ಅದನ್ನು ತಡೀಲಿಕ್ಕೆ ಯಾರಿಂದಲೂ ಆಗೋದಿಲ್ಲ. ಯಾಕೆ ಹೇಳಿದರೆ ನಾವು ಭಾಳ ಸಲ ನೋಡಿದ್ದೇವೆ. ನಾವೆಲ್ಲ
ನಿಸ್ವಾರ್ಥವಾಗಿ ಸಹಕಾರಿ ಕ್ಷೇತ್ರದಲ್ಲಿ ದುಡಿತೇವೆ. ಅದೇ ರೀತಿ ಅವರು ಕೈ ಜೋಡಿಸಿದರೆ ನಾವು ನಮ್ಮ ಅಭಿವೃದ್ಧಿಯನ್ನು ಕಾಣಲಿಕ್ಕಾಗ್ತದೆ, ದೇಶದ ಅಭಿವೃದ್ಧಿಯನ್ನು ಕಾಣಲಿಕ್ಕಾಗ್ತದೆ ಅಂತ ಮಾತನ್ನು ಹೇಳಿಕೊಂಡು ಯಕ್ಷ ರೂಪದ ಮೂಲಕ ನಂದಿನಿ ಬೆಣ್ಣೆಯನ್ನು ದಕ್ಷಿಣ ಕನ್ನಡ ಹಾಲು ಉತ್ಪಾದಕರ ಒಕ್ಕೂಟವೇ ಉತ್ಪಾದನೆ ಮಾಡಿ ಬಿಡುಗಡೆ ಮಾಡಲಿಕ್ಕೆ ಸಹಕಾರವನ್ನು ನೀಡಿಕೊಟ್ಟಂತಹ ಶ್ರೀ ಅಮೃತೇಶ್ವರಿ ಯಕ್ಷಗಾನ ಪ್ರತಿಷ್ಠಾನ ವಾಮಂಜೂರು ಇವರಿಗೆ ವಂದನೆಗಳನ್ನು ಸಲ್ಲಿಸಿಕೊಳ್ತಾ ಅತಿಥಿಗಳು ನಂದಿನಿ ಬೆಣ್ಣೆ ಹಾಗೂ ಮಜ್ಜಿಗೆಯ ಬ್ಲ್ಯಾಂಕ್ಗಳನ್ನು ಸಹಕಾರಿಗಳಿಗೆ ಎತ್ತಿ ತೋರಿಸುವುದರ ಮೂಲಕ ಉತ್ಪನ್ನಗಳನ್ನು ಬಿಡುಗಡೆಗೊಳಿಸಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಿದ್ದೇವೆ.
ಸಹಕಾರಿ ಪತ್ರಿಕೆ ಬಿಡುಗಡೆಯನ್ನು ವೇದಿಕೆಯಲ್ಲಿ ನಡೆಸ್ತಾ ಇದ್ದೇವೆ. ಸಹಕಾರಿ ಇಲಾಖೆಗಳ ಕಾರ್ಯವೈಖರಿಯ ಸಂಕ್ಷಿಪ್ತ ಸಮಗ್ರ ಮಾಹಿತಿ ಇರುವ ಒಂದು ಮಾಹಿತಿ ಕೋಶ ಇದಾಗಿದೆ. ಸಹಕಾರಿ ಕ್ಷೇತ್ರದ ಸಾಧನೆಯನ್ನ ಎಲ್ಲರ ಮನೆ ಬಾಗಿಲಿಗೆ ಮನಸ್ಸಿಗೆ ತಲುಪಿಸುವಂತ ಒಂದು ವಿಶೇಷವಾದಂತ ಇನ್ನು ರಾಜೇಂದ್ರ ಕುಮಾರ್ ಪುದಾರಿ ಇನ್ಯಾರಿಗೆ ವಾ ಮಂತ್ರಿ ಪದವಿ ಆವಡು ಇಜಿನ MLA ಆವಡು ಇಜಿನ MP ಆವಡು ಓಲು ಆತೋಲೆ ಆರ್ನ ಇಡೀ ಸ್ಯಾಕ್ರಿಫೈಸ್ ಬ್ಯಾಂಕಿಂಗ್ ಕ್ಷೇತ್ರ ಉಂಡು ಅವಳ ಕೋಆಪರೇಟಿವ್ ಸೊಸೈಟಿಗೆ ಇನಿ ವುಮನ್ ಫೋಕ್ಗಳ ಆತೊಂಜಿ ಆರು ಒಂಜಿ ಅಕ್ಲೆಗೆ ಒಂಜಿ ಫುಲ್ ಸಪೋರ್ಟ್ ಕೊಡ್ದು ಇನಿ ಬಾರಿ ಒಂಜಿ ರೆಸ್ಪೆಕ್ಟ್ಫುಲ್ ಒಂದು ಡಿಗ್ನಿಫೈಡ್ ಲೈಫ್ ಲೀಡ್ ಮಾಡ್ಬಿಟ್ಟು ಒಂಜಿ ಕೇಪಬಿಲಿಟಿ ಒಂದು ಮಲ್ಪಾದು ಕೊಡ್ತೇವೆ. ಇವತ್ತು ಸಹಕಾರದ ಕ್ಷೇತ್ರದಲ್ಲಿ ಸಹಕಾರ ಕ್ಷೇತ್ರದ ಪ್ರತಿಯೊಂದು ವಿಚಾರವನ್ನು ಮುಖ್ಯವಾಹಿನಿ ತರುವಂಥ ದೃಷ್ಟಿಯಲ್ಲಿ ಪುನರ್ ನಿರ್ಮಾಣ ಮಾಡುವಂಥ ದೃಷ್ಟಿಯಲ್ಲಿ ಅದರ ಆವಿಷ್ಕಾರ ಮತ್ತು ಬೇರೆ ಬೇರೆ ರೀತಿಯ ಕೊಡುಗೆಗಳನ್ನು ಕೂಡ ತಂತ್ರಜ್ಞಾನದ ಮುಖಾಂತರ ಉನ್ನತೀಕರಣ ಮಾಡುವಂಥ ಕೆಲಸ ಕಾರ್ಯಗಳನ್ನು ಕೂಡ ಇವತ್ತು ಸಹಕಾರಿ ಕ್ಷೇತ್ರದಿಂದ ಕೊಡುಗೆ ಬರ್ತಾ ಇದೆ. ಅದು ಉದ್ಯಮಶೀಲತೆ ಅಭಿವೃದ್ಧಿ, ಸಾರ್ವಜನಿಕ ಖಾಸಗಿ ಸಹಕಾರ ಬಲವರ್ಧನೆ ದೃಷ್ಟಿಯಲ್ಲಿ ಬಹಳ ದೊಡ್ಡ ರೀತಿಯ ಶಕ್ತಿಯನ್ನು ಕೊಡುವಂಥ ಕೆಲಸ ಕಾರ್ಯಗಳ ಯುವಜನ ಮಹಿಳೆ ಮತ್ತು ಆರೋಗ್ಯಕ್ಕಾಗಿ ಸಹಕಾರ ಸಂಸ್ಥೆಗಳ ವಿಶೇಷವಾದ ಕೊಡುಗೆ ಕೂಡ ಹೆಚ್ಚಿನ ಒತ್ತನ್ನು ಕೊಡುವಂಥ ಕೆಲಸ ಕಾರ್ಯಗಳನ್ನು ಇವತ್ತು ಮಾಡ್ತಾ ಇದೆ. ಪ್ರತಿಯೊಂದು ಸಂಘಗಳ ಆರ್ಥಿಕವಾಗಿ ಸುಧಾರಣೆ, ಅದಕ್ಕೆ ಆರ್ಥಿಕವಾಗಿ ಇನ್ನಷ್ಟು ಶಕ್ತಿಯನ್ನು ಕೊಡುವಂಥ ದೃಷ್ಟಿಯಲ್ಲಿ ಪ್ರತಿಯೊಂದು ಸಂಘಗಳು ಕೂಡ ಡಿಜಿಟಲೈಸ್ ಮಾಡುವಂಥ ಕೆಲಸ ಕಾರ್ಯಗಳನ್ನು ಕೂಡ ಇವತ್ತು ಈ ಸಪ್ತಾಹ ಸಂದರ್ಭದಲ್ಲಿ ವಿಶೇಷವಾದಂಥ ಕೊಡುಗೆಯಾಗಿ ಬರ್ತಾ ಇದೆ. ಸಹಕಾರ ಕ್ಷೇತ್ರದಲ್ಲಿ ಕರಾವಳಿಯ ತುಳುನಾಡಿಗೆ ಕೊಡುಗೆ ಕೊಟ್ಟಂಥ 3 ದೊಡ್ಡದಾದಂಥ ಸಂಸ್ಥೆ, ಅದರ ಹೆಡ್ ಆಫೀಸ್ ನನ್ನ ಕ್ಷೇತ್ರದಲ್ಲೇ ಇದೆ. ಪ್ರಪ್ರಥಮವಾಗಿ SCDCC ಬ್ಯಾಂಕ್ನ ಮುಖ್ಯ ಕಚೇರಿ ಗೌರವಾನ್ವಿತ ರಾಜೇಂದ್ರ ಕುಮಾರ್ ಅವರ ನೇತೃತ್ವದಲ್ಲಿ ನಡೆಯುವಂಥ SCDCC ಬ್ಯಾಂಕ್, ಅದೇ ರೀತಿ ಕ್ಯಾಂಪ್ಕೋ ಸಂಸ್ಥೆ, ಅದೇ ರೀತಿ KMF ಕೂಡ, ಇದು 3 ಕೂಡ ನನ್ನ ಕ್ಷೇತ್ರದಲ್ಲಿ ಅದರ ಹೆಡ್ ಆಫೀಸ್ ಇಟ್ಕೊಂಡು ವಿಶೇಷವಾಗಿ ಶಕ್ತಿಯುತವಾಗಿ ನಮ್ಮ ಜಿಲ್ಲೆಗೆ ಆರ್ಥಿಕವಾಗಿ ಬಹಳ ದೊಡ್ಡ ರೀತಿಯ ಶಕ್ತಿಯನ್ನು ಕೊಡ್ತಾ ಇದೆ. ಇವತ್ತು ಮಂತ್ರಿಗಳ ವಿಶೇಷವಾದಂಥ ಸಹಕಾರದೊಂದಿಗೆ ಸಹಕಾರಿ ಕ್ಷೇತ್ರದ ವಿಶೇಷವಾದ ಬದಲಾವಣೆಯನ್ನು ಆಗ್ತಾ ಇರುವಂಥ ಸಂದರ್ಭದಲ್ಲಿ ಈ ಜಿಲ್ಲೆಗೆ, ಈ ರಾಜ್ಯಕ್ಕೆ ಸಹಕಾರಿ ಕ್ಷೇತ್ರದಲ್ಲಿ ಬಹಳ ದೊಡ್ಡ ಕೊಡುಗೆಯನ್ನು ಕೊಟ್ಟಂಥವರು ಸಹಕಾರಿ ರತ್ನ ಡಾಕ್ಟರ್ MN ರಾಜೇಂದ್ರ ಕುಮಾರ್ ಅವರು. ಯಾವ ಸಂದರ್ಭದಲ್ಲಿ ರಾಜೇಂದ್ರ ಕುಮಾರ್ ಅವ್ರ ಹತ್ರ ಸರ್ ಈ ರೀತಿಯ ವಿಶೇಷವಾದ ಸಹಕಾರಗಳು ಬೇಕು ಅಂತೇಳಿ ಆದರೆ ಒಂದು ಕರೆ ಮಾಡಿ ಕೇಳಿದ ತಕ್ಷಣ ಅವರು ಯಾವುದೇ ವಿಚಾರವನ್ನು ಗಮನಿಸದೆ ಪೂರ್ಣ ಪ್ರಮಾಣದಲ್ಲಿ ಸಹಕಾರವನ್ನು, ಅದು ಜಿಲ್ಲಾಡಳಿತಕ್ಕಿರ್ಬೋದು ಅಥವಾ ಇನ್ನಿತರ ಯಾವುದೇ ವ್ಯವಸ್ಥೆಗಳಿಗೆ ಅವರಿಗೆ ಪೂರ್ಣ ರೀತಿಯ ಸಹಕಾರವನ್ನು ಕೊಡ್ತಾರೆ.